ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತಾಯ ಮೆಮೋರಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆದ ಸಾಂಸ್ಕೃತಿಕ ಕ್ರೀಡೆ ಮತ್ತು ಇತರ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕಾಲೇಜಿನಲ್ಲಿ ಜರುಗಿತು. ಮಂಗಳೂರಿನ ನಂತೂರಿನಲ್ಲಿರುವ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತಾಯ ಮೆಮೋರಿಯಲ್ ಪಿಯು ಕಾಲೇಜಿನ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಕ್ರೀಡಾ ಮತ್ತು ಪ್ರತಿಭಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಚಿತ್ರನಟ ರೂಪೇಶ್ ಶೆಟ್ಟಿಯವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒಂದೊಳ್ಳೆಯ ಶಿಕ್ಷಣ ಕೇಂದ್ರಕ್ಕೆ ನೀವು ಬಂದಿದ್ದೀರಾ. ಉತ್ತಮ ಅಧ್ಯಾಪಕ ವೃಂದವೂ ಇಲ್ಲಿದೆ. ಶಿಕ್ಷಣ ಪಡೆದ ಮೇಲೆ ಉತ್ತಮ ವ್ಯಕ್ತಿಗಳಾಗಿ ಮೂಡಿ ಬನ್ನಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು. ಕಾಲೇಜಿಗೆ ಬರ್ಬೇಕು, ನೀವು ಶಾಲೆಗೆ ಬರ್ಬೇಕು, ದಟ್ಸ್ ಅ ವೇಸ್ಟ್ ಥಿಂಗ್. ಅವೇ ಸೊ ಒಂದು ಎಡ್ಡೆ ನರಮಾನಿ ಆಲೆ ಒಂದು ಎಡ್ಡೆ ಇನ್ಸ್ಟಿಟ್ಯೂಷನ್ಗೆ ಬೈದಾರೆ, ಒಂದು ಎಡ್ಡೆ ಅಧ್ಯಾಪಕ ವೃಂದ ಉಂಡು ಎಡ್ಡೆ ರೀತಿ ಯೂಸ್ ಮಾಡ್ತೊಳ್ಳೆ. ಅನಂತರ ಡಾಕ್ಟರ್ ಎನ್ಎಸ್ಎಎಂ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ದೇಶ ವಿದೇಶಗಳಲ್ಲಿ ದಾಖಲೆ ಬರೆದ ತುಳು ಚಿತ್ರವನ್ನು ನಿರ್ಮಿಸಿ ನಟನಾಗಿ ಅಭಿನಯಿಸಿ ಸಾಧನೆ ಮಾಡಿರುವ ರೂಪೇಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಚಿತ್ರವನ್ನ ತೆರೆ ಮೇಲೆ ತರುವುದು ಸುಲಭವಲ್ಲ. ಅಂತಹ ಒಂದು ಸಾಧನೆಯನ್ನ ರೂಪೇಶ್ ಶೆಟ್ಟಿಯವರು ಮಾಡಿದ್ದಾರೆ ಎಂದು ಹೇಳಿದ್ರು. ಚಲನಚಿತ್ರ ನಮಗೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಕಾಣ್ತದೆ, ಆದ್ರೆ ಅದರ ಒಳಗೆ ಹೊಕ್ಕು ಅದರಲ್ಲಿ ನಟನೆ ಮಾಡಿ ಯಶಸ್ಸನ್ನು ಪಡೆಯಬೇಕಾದ್ರೆ ತುಂಬಾ ಶ್ರಮ ಬೇಕಾಗ್ತದೆ. ಯಾವುದೇ ಕೆಲಸ ಇರಲಿ, ಯಶಸ್ಸಿಗೆ ತುಂಬಾ ಶ್ರಮ ಪಡಬೇಕಾಗ್ತದೆ. ವಿಷ್ಣುವರ್ಧನ್ ನಟಿಸಿದಂತಹ ಒಂದು ನಿಶ್ಶಬ್ದ ಚಿತ್ರ, ಅದರ ಎರಡನೇ ಭಾಗ ಕನ್ನಡದಲ್ಲಿ ನಿಶ್ಶಬ್ದ 2 ಎನ್ನುವಂತಹ ಚಿತ್ರವನ್ನು ಕೂಡ ಅದರಲ್ಲಿ ಹೀರೋ ಆಗಿ ನಟಿಸಿದಂತ ರೂಪೇಶ್ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮೊನ್ನೆ ತಾನೇ ಪೃಥ್ವಿ ಅಂಬರ್ ಬಂದಿದ್ರು, ಅವರು ಕೂಡ ಹಲವಾರು ಚಿತ್ರಗಳಲ್ಲಿ ನಟಿಸಿದರು. ಈ ವೇಳೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ವಿಜೇತರಾದವರಿಗೆ ಚಿತ್ರನಟ ರೂಪೇಶ್ ಶೆಟ್ಟಿಯವರು ಬಹುಮಾನವನ್ನು ವಿತರಿಸಿದರು. ಇದೇ ವೇಳೆ ನಟ ರೂಪೇಶ್ ಶೆಟ್ಟಿಯವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಉಪ ಪ್ರಿನ್ಸಿಪಾಲ್ ಅನ್ನಪೂರ್ಣ ನಾಯಕ್, ವಿದ್ಯಾರ್ಥಿ ನಾಯಕ ರಾಜೇಶ್ ಶೆಟ್ಟಿ, ಚೈತ್ರಾ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.